ಮನ್ವಂತರ ಟಿವಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಏನಪ್ಪ ಇಲ್ಲಿ ಇಡ್ಲಿ ಪಾತ್ರೆ ತೋರಿಸ್ತಾ ಇದ್ದೀವಿ ಅಂತೀರಾ? ಹೌದು ಪ್ರೇಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ಗಳಲ್ಲಿ ಮತ್ತು ರಸ್ತೆ ಬದಿ ಮಾಡುವಂತಹ ಇಡ್ಲಿ ಪಾಯಿಂಟ್ಗಳಲ್ಲಿ ಇಡ್ಲಿಯನ್ನು ಪ್ಲಾಸ್ಟಿಕ್ ಜೊತೆ ಸೇರಿಸಿ ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇರೋ ಹಾಗೆ ಇಡ್ಲಿಗಳನ್ನು ಈ ರೀತಿ ಪ್ಲಾಸ್ಟಿಕ್ ಹಾಕಿ ಪ್ಲಾಸ್ಟಿಕ್ ಮುಚ್ಚಿ ಅದನ್ನು ಬೇಯಿಸ್ತಾರೆ. ಈ ರೀತಿ ಬೇಯಿಸೋದ್ರಿಂದ ಪ್ಲಾಸ್ಟಿಕ್ ಅಂಶ ಹಬೆಯಲ್ಲಿ ಸುಮಾರು ಒಂದು ಉಷ್ಣಾಂಶ ಹೆಚ್ಚಾಗಿ ಅದು ಆವಿಯಾಗುವುದರಿಂದ ಅಲ್ಲಿ ಕೆಮಿಕಲ್ ಕಾರಕ ಪ್ಲಾಸ್ಟಿಕ್ ನೀವು ತಿನ್ನುವಂತಹ ಇಡ್ಲಿಯೊಳಗೆ ಸೇರುತ್ತೆ. ಪ್ರೇಕ್ಷಕರೇ, ನೀವು ತಿನ್ನುವ ಇಡ್ಲಿ ಕ್ಯಾನ್ಸರ್ ಕಾರಕವಾಗಿದೆ. ಇದು ಭಾಗ 2ರಲ್ಲಿ ನಾನಿವಾಗ ಇಡ್ಲಿಯನ್ನು ಕ್ಯಾನ್ಸರ್ ಕಾರಕ ಇಡ್ಲಿಯನ್ನು ತೋರಿಸ್ತಾ ಇದ್ದೀನಿ. ನೀವು ತಿನ್ನುವ ಹೋಟೆಲಲ್ಲಿ ನೀವು ಅವರಿಗೆ ಈ ರೀತಿ ಪ್ಲಾಸ್ಟಿಕ್ಕನ್ನು ಬಳಸಬೇಡಿ ಅಂತ ನೀವೇ ತಿಳಿ ಹೇಳಿ. ಈ ರೀತಿ ಮಾಡ್ತಕ್ಕಂಥದ್ದು ವಾಣಿಜ್ಯೀಕರಣವಾಗಿದೆ. ಹಾಗೆಯೇ ಆರೋಗ್ಯ ಇಲಾಖೆನೂ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡು ಹೋಟೆಲ್ಗಳಿಗೆ ನೋಟಿಸನ್ನು ನೀಡಿ ಈ ರೀತಿ ಪ್ಲಾಸ್ಟಿಕ್ಕನ್ನು ಬಳಸಬಾರದು ಅಂತ ಅವರು ತಿಳಿ ಹೇಳಬೇಕಾಗಿದೆ. ಕೊನೆಗೆ ಹೇಳೋದು ಒಂದೇ ಮತ್ತು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಮ್ಮ ಮನ್ವಂತರ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ನಾನು ಭರವಸೆ ಕೊಡ್ತೀನಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ನಿಮ್ಮ ಮನ್ವಂತರ ಟಿವಿ.